ಡಿಸೆಂಬರ್ 22ರಂದು ನಡೆಯುವ ಗ್ರಾಮ ಪಂಚಾಯತ್ ಚುನಾವಣೆಗೆ ಬಂಟ್ವಾಳ ತಾಲೂಕು ಪೆರ್ನೆ ಬಿಳಿಯೂರು ಗ್ರಾಮ ಪಂಚಾಯತ್ಗೆ ಬಿಜೆಪಿ ಅಭ್ಯರ್ಥಿಗಳು ನಿನ್ನೆಯೂ ನಾಮಪತ್ರ ಸಲ್ಲಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು ಮೆರವಣಿಗೆಯ ಮೂಲಕ ನಾಮಪತ್ರ ಸಲ್ಲಿಸಿದ್ದು, ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಪುತ್ತೂರು ಮಂಡಲ ಸದಸ್ಯರಾದ ಶ್ರೀಧರ್ ಗೌಡ, ಬಿಳಿಯೂರು 3ನೇ ಬೂತ್ ಅಧ್ಯಕ್ಷರಾದ ನವೀನ್ ಕುಮಾರ್ ಪದಬರಿ, ಮುತ್ತಪ್ಪ ಸಾಲ್ಯನ್, ಪೆರ್ನೆ 1ನೇ ಬೂತ್ ಅಧ್ಯಕ್ಷರಾದ ಸೀತಾರಾಮ ಪೂಜಾರಿ ಕಾರ್ಲಾ, ಬಿಳಿಯೂರು 1ನೇ ಬೂತ್ನ ಅಧ್ಯಕ್ಷರಾದ ಮಹೇಶ್ ಪಡಿವಾಳ್, ಸುರೇಶ್ ಆಚಾರ್ಯ, ಅಶೋಕ್ ಪೂಜಾರಿ, ಪೆರ್ನೆ ಬಿಳಿಯೂರು ಮಹಿಳಾ ಮೋರ್ಚಾದ ಪ್ರಮುಖ ಸರಸ್ವತಿ, ರತ್ನಾವತಿ ಕಾರ್ಲಾ, ವಾಸವಿ ಪೆರ್ನೆ, ಪುಷ್ಪಾ ಬಿಳಿಯೂರು ಉಪಸ್ಥಿತರಿದ್ದರು. ಮುಂಬರುವ 22ನೇ ತಾರೀಕಿಗೆ ಪಂಚಾಯತ್ ಚುನಾವಣೆ ನಡೆಯಲಿಕ್ಕಿದೆ. ಪೆರ್ನೆ ಪಂಚಾಯತಿನಲ್ಲಿ, ಪೆರ್ನೆ ಮತ್ತು ಬಿಳಿಯೂರು ಪಂಚಾಯತ್ನಲ್ಲಿ 15 ಅಭ್ಯರ್ಥಿಗಳಿಗೆ ಚುನಾವಣಾ ಸ್ಪರ್ಧೆ ನಡೆಯಲಿಕ್ಕಿದೆ. ನಿನ್ನೆ ಬಿಳಿಯೂರು ವಾರ್ಡಿನಿಂದ ಥರ್ಡ್ ಮತ್ತು ಸೆಕೆಂಡ್ ಅಭ್ಯರ್ಥಿಗಳ ಪಟ್ಟಿಯನ್ನು ನೋಂದಣಿ ಮಾಡಿಯಾಗಿದೆ. ಇವತ್ತು ಪೆರ್ನೆ ಮತ್ತು ಬಿಳಿಯೂರು 1ನೇ ವಾರ್ಡಿನ ಅಭ್ಯರ್ಥಿಗಳನ್ನು ಪಟ್ಟಿಯನ್ನು ನಾಮಪತ್ರ ಸಲ್ಲಿಸಿದೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಪುತ್ತೂರು ಕೊಡುಗೈದಾನಿಯಾಗಿರುವಂಥ ನಾವು ಪೆರ್ನೆಗೆ ಏನು ಕೇಳಿದರು ಕೋಟಿಯಲ್ಲಿ ಕೊಟ್ಟಂತಹ ಅನುದಾನವನ್ನು ಕೊಟ್ಟು ಪೆರ್ನೆ ಮತ್ತು ಬಿಳಿಯೂರು ಕ್ಷೇತ್ರಕ್ಕೆ ಅನುದಾನ ಒದಗಿಸಿಕೊಟ್ಟು ಭಾರಿ ಒಂದು ಗಲ್ಲಿಗಳಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ರಚನೆ ಮಾಡುವ ಮೂಲಕ ಪೆರ್ನೆ ಗ್ರಾಮದ ಅಭಿವೃದ್ಧಿಯನ್ನು ಬಹಳಷ್ಟು ನಾವು ಕಂಡಿದ್ದೇವೆ. ಇತ್ತೀಚೆಗೆ 46 ಕೋಟಿಯನ್ನು ನಮ್ಮ ಬಿಳಿಯೂರು ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಈ ಶಾಸಕರು ಮತ್ತು MP ಯವರ ಅನುದಾನದಲ್ಲಿ ಇನ್ನು ಮುಂದಕ್ಕೂ ಈ ಪೆರ್ನೆ ಪಂಚಾಯತನ್ನು ಕರ್ನಾಟಕದಲ್ಲಿ ಒಂದು ಮಾದರಿ ಪಂಚಾಯತಿಯನ್ನು ಮಾಡಬೇಕಂತಹ ಆಸೆಯ ಫನವನ್ನು ತೊಟ್ಟು 15ಕ್ಕೂ 15 ಸದಸ್ಯರನ್ನು ಭಾಜಪ ಸದಸ್ಯರನ್ನು ಗೆಲ್ಲಿಸುವ ಮೂಲಕ ಇಡೀ ಪೆರ್ನೆ ಮತ್ತು ಬಿಳಿಯೂರು ಮತದಾರರಲ್ಲಿ ವಿನಮ್ರವಾಗಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. 22ನೇ ರಂದು ಮತದಾನದಲ್ಲಿ 15ಕ್ಕೂ 15 ಮೆಂಬರ್ಗಳನ್ನು ಚುನಾವಣೆಯಲ್ಲಿ ಚುನಾಯಿತರಾಗಿ ಪೆರ್ನೆ ಪಂಚಾಯತ್ನ ಸದಸ್ಯರನ್ನಾಗಿ ಮಾಡುವ ಮೂಲಕ ಎಲ್ಲರಲ್ಲಿ ಮತದಾರರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈಗಾಗಲೇ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆಯಾಗಿದೆ. ಈ ಘೋಷಣೆಯಲ್ಲಿ ನಮ್ಮ ಪೆರ್ನೆ ಪಂಚಾಯಿತಿನಲ್ಲಿ 15 ಉಮೇದುವಾರರು ಈಗ ಸ್ಪರ್ಧಿಸಿದ್ದಾರೆ. ಈಗಾಗಲೇ 10 ಉಮೇದುವಾರರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೇಂದ್ರದಲ್ಲಿ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರುವಂಥ ಮೋದಿ ಸರ್ಕಾರ ಇದೆ. ಕರ್ನಾಟಕದಲ್ಲಿ ಮಾದರಿ ಸರ್ಕಾರದ ಯಡಿಯೂರಪ್ಪಾಜಿ ಸರ್ಕಾರ ಇದೆ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ. ಹಾಗೆ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಸಂಜೀವ ಮಠಂದೂರು ಜನಪ್ರಿಯ ಶಾಸಕ ಸಂಜೀವ ಮಠಂದೂರು ಅವರು ಇದ್ದು ನಮ್ಮ ಪೆರ್ನೆ ಗ್ರಾಮಕ್ಕೆ ಅತ್ಯುತ್ತಮ ಅನುದಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹಲವಾರು ರಸ್ತೆಗಳು ಇಂಪ್ರೂವ್ ಆಗಿದೆ. ಅದರ ಜೊತೆಗೆ ಈಗಾಗಲೇ ಮೊನ್ನೆ ಅಣೆಕಟ್ಟಿಗೆ 48 ಕೋಟಿ ಅನುದಾನವನ್ನು ಕೊಟ್ಟು ಅದರ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಈಗ ನಾವು ಎಲ್ಲ ಪೆರ್ನೆ ಮತದಾರರು ನಾವು ಶಪಥ ಮಾಡ್ತಾ ಇದ್ದೀವಿ ಏನಂತ ಹೇಳಿದರೆ, ಈ ವಾರ್ಡಿನಲ್ಲಿ 15 ಸೀಟಿದೆ. 15ಕ್ಕೆ 15 ಸೀಟನ್ನು ನಮ್ಮ ಪೆರ್ನೆ ಮತದಾರರು ವಿಜಯ ಮಾಡಿಕೊಟ್ಟು ನಮ್ಮ ಮಾನ್ಯ ಶಾಸಕರಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಟ್ಟು ಇಡೀ ಗ್ರಾಮವನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಸಹಕಾರ ಕೊಡಬೇಕು. ಪೆರ್ನೆ ಮತದಾರರು ಈ ನಿಟ್ಟಿನಲ್ಲಿ ಅತ್ಯುತ್ತಮ ಸಹಕಾರನ ಕೊಡ್ತಾರೆ ಅಂತ ಹೇಳುವ ವಿಶ್ವಾಸ ನಮ್ಮೆಲ್ಲರಲ್ಲಿದೆ. ಹಾಗೆ ಈಗ ಎಲ್ಲ ಹಿಂದಿನ
ಚುನಾಯಿತ ಪ್ರತಿನಿಧಿಗಳು ಬಂದಿದ್ದಾರೆ. ಈಗ ಹೊಸದಾಗಿ ಎಲ್ಲ ಪ್ರತಿನಿಧಿಗಳಿದ್ದಾರೆ. ಭಾರಿ ಅತ್ಯುತ್ಸಾಹದಿಂದ ಅರ್ಜಿಯನ್ನು ನಾಮಿನೇಷನ್ ಅವರ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಮಗೆ ವಿಶ್ವಾಸ ಇದೆ ಈ ಪೆರ್ನೆ ಗ್ರಾಮದಲ್ಲಿ 15ಕ್ಕೆ 15 ಕೂಡ ಭಾಜಪ ಅಭ್ಯರ್ಥಿಗಳು ಜಯಗಳಿಸ್ತಾರೆ. ಹಾಗೆ ನಮ್ಮ ಶಾಸಕರಿಗೆ ಮತ್ತು ನಮ್ಮ MP ಅವರಿಗೆಲ್ಲ ಸಹಕಾರ ಕೊಟ್ಟು ನಮ್ಮ ಈ ಗ್ರಾಮವನ್ನು ಮಾದರಿ ಗ್ರಾಮವನ್ನೇ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಗ್ರಾಮವನ್ನಾಗಿ ಪರಿವರ್ತನೆ ಮಾಡ್ತಾರೆ ಅಂತ ಹೇಳುವ ವಿಶ್ವಾಸ ನಮಗಿದೆ.